ಕೌಶಲ್ಯಪೂರ್ಣ ಅಭಿನಯ, ವಿಭಿನ್ನ ರೀತಿಯ ಚಿತ್ರಕಥೆ, ಹೊನ್ನಾಗುವಂತೆ ನಕ್ಕು ನಗಿಸುವ ಹಾಸ್ಯ, ಸುಂದರ ಹೊರಾಂಗಣ, ಇಂಪಾದ ಸಂಗೀತ ಹಾಗೂ ದಕ್ಷ ನಿರ್ದೇಶನದೊಂದಿಗೆ ರೂಪುಗೊಂಡ ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಶ್ವ ತುಳು ಸಿನಿಮಾ ಪ್ರೀಮಿಯರ್ ಶೋ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಚಿತ್ರದ ಟೀಸರ್ ಕೆಲವೇ ದಿನಗಳಲ್ಲಿ ಲಕ್ಷಕ್ಕೂ ಅಧಿಕ ವೀಕ್ಷಣೆ ಆಗಿದ್ದು, ತುಳು ಚಿತ್ರರಂಗದಲ್ಲಿ ಇತಿಹಾಸ ಸೃಷ್ಟಿಸಿ ಸಂಚಲನ ಮೂಡಿಸಿದ್ದು ಚಿತ್ರದ ಮುಂದಿನ ಯಶಸ್ಸಿಗೆ ಇದುವೇ ಸಾಕ್ಷಿ. ಒಂದು ಮುಟ್ಟೆಯ ಕತೆ ಚಿತ್ರತಂಡದ ನೇತೃತ್ವದಲ್ಲಿ ವೈಭವ್ ಫಿಕ್ಸ್ ಅಡಿಯಲ್ಲಿ ಮ್ಯಾಂಗೋ ಪಿಕಲ್ ಬ್ಯಾನರ್ ಸಹಭಾಗಿತ್ವದಲ್ಲಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ತುಳು ಚಿತ್ರ ನಿರ್ಮಾಣಗೊಂಡಿದ್ದು ಮೇ 20ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆಕಾಣಲಿದೆ. ಇದರ ಕುರಿತಾಗಿ ಚಿತ್ರತಂಡ ಕದ್ರಿಯಾ ಲಯನ್ಸ್ ಸೇವಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದು ಚಿತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದರು. ನವರಸ ನಾಯಕ ಭೋಜರಾಜ್ ವಾಮಂಜೂರು ಚಿತ್ರದ ಬಗ್ಗೆ ಮಾತನಾಡಿ, ರಾಜ್ ಅಂಡ್ ಸೌಂಡ್ಸ್ ಚಿತ್ರ ಒಂದೊಳ್ಳೆ ಚಿತ್ರವಾಗಿ ಮೂಡಿ ಬರಬೇಕಾದ್ರೆ ಅದರ ಹಿಂದಿರುವ ಪರಿಶ್ರಮ ಮುಖ್ಯವಾಗಿರುತ್ತೆ. ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಎಲ್ಲರೂ ಚಿತ್ರಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ. ಈ ಚಿತ್ರ ಈಗಾಗಲೇ ಹೆಸರನ್ನ ಪಡ್ಕೊಂಡಿದ್ದು ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ರು. ಹೊಸ ಉಮೇದುದ ಜವಣೀರು ಮಲ್ಲ ಸಾಧನೆ ಮಂದಿನ ಜವಣೀರು ಅಕ್ಕಲೊಟ್ಟಿಗೆ ಎಂಕುಲು ಬೆಂತ ಅಕ್ಕ ಕೊಡ್ತಿನ ಜನ ಪಾತ್ರವನ್ನು ಮಲ್ತ ಇನ್ನು ಜನಕ್ಕಳ ಅಭಿಪ್ರಾಯ ತೆರಿನಾಗ ಮಸ್ತ್ ಖುಷಿ ಅವನುಂಡು. ಆನಂದನಾಗ ಅಶೋಕಣ್ಣಗೆ ಆನಂದನೇ ಮಸ್ತ್ ಆನಂದನಾಗ ಮಸ್ತ್ ಆನಂದ ಆತನ ದೋಜಿ ಒಳ್ಳೆಯದು ಆನಂದ ಬಾಷ್ಪ ಅರ್ನ ಬರೋಂತ ಪಾತ್ರನಾಗ ದಯ ಬಂದಾಗ ಆ ಖುಷಿ ಏರೆಗಳಿಗೆ ತಿನ್ನನೆ ದಯ ಬಂದಾಗ ಒಂಜಿ ಚಿತ್ರ ಮಲ್ಪಡಂದು ಐತ ಪೆರೋಡತ್ತಿನ ಕಷ್ಟ ಬಂಗ ಆ ಬೇನೆ ಬೇಜಾರು ಪ್ರಯತ್ನ ಅದಕ್ಕೆ ಏತ್ ಕ್ಯಾರ್ ಎತ್ತೊಂಡು ಬಂದ 2 ವರ್ಷ ಮುಂಚ ಅಕ್ಕಳು ಬೈದಿನ ಕಷ್ಟ ಎಂಗ್ಲೇಲಿ ಒಂದಂತ ಗೊತ್ತುಂಡು ಕಲಾವಿದರೆ ಅದು ಅಂಚದು ಪುನಃ ಆ ಕಷ್ಟ ಸರಿಯಾಗಿ ಮುಂಚಿನ ಫಲನು ದೇವರಿನ ಅನುಗ್ರಹ ಮಲ್ದೇರಿ ರಾಜ್ ಸೌಂಡ್ ಆ್ಯಂಡ್ ಲೈಟ್ಸ್ ಸೂಪರ್ ಹಿಟ್ ಆತಂಡು ನಮ್ಮ ಊರ್ದ ಜನಕ್ಕೆ ಇನ್ವೈಟ್ ಮಾಡ್ತಲ್ಲಿ ಎಪ್ಪನಂಚಿನ ಕೆಲಸವನ್ನು ನಿಕಲ್ಡಪ್ಪನು. ಇನ್ನು ಚಿತ್ರ ನಿರ್ಮಾಪಕರಾದ ಆನಂದ ಕುಂಪಲ ಮಾತನಾಡಿ, ಈ ಚಿತ್ರ ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದ್ದು ಎಲ್ಲರಿಗೂ ಇಷ್ಟವಾಗಲಿದೆ. ಇದರ ಕಥಾ ಹಂದರ ಇರಬಹುದು, ಗೀತೆಗಳು ಇರಬಹುದು, ಎಲ್ಲವೂ ಚೆನ್ನಾಗಿ ಮೂಡಿ ಬಂದಿದೆ. ಆದ್ರಿಂದ ಎಲ್ಲ ಅಭಿಮಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಹೇಳಿದರು. ನಮ್ಮ ಟೀಮು ಏಮಂತ ಹಿಂಗೆ ಖುಷಿ ಆಗ್ತುಂಡು. ಈ ಟೀಮ್ ಹೊಡೆದು ಹಿಂಗೆ ಏತ್ ಖುಷಿ ಆಗ ಟೋಟಲ್ ಒಂಜಿ ಟೀಮ್ ಒಂದೇ ಟೀಮ್ ಒಯ್ಕಲ ನಟನೆಲ್ಲ ಹಾಕಲೆ, ಡೈರೆಕ್ಷನ್ ಹಾಕಲೆ, ಪೂರಲ್ಲ ಪ್ರೊಡ್ಯೂಸರ್ ಹಾಕಲೆ, ಹಿಂಗೆ ಮಾತ್ರ ಪ್ರೊಡ್ಯೂಸರ್ ಹಾಕಲೆ ಇಟ್ಟಪ್ಪನ ಬೇರೆ ಏರ್ಲಿ ಚೇಂಜಿ ಒಂಜಿ ಖುಷಿ ಇದೆ ಬಂದ ಒಂಜಿ ಏನ್ ಈ ಒಂಜಿ ಫಿಲ್ಮಗೂ ದಾದಾನ ಇನ್ವೆಸ್ಟ್ ಮಲ್ದಿತ್ತಂದ ಒಂಜಿ ಡೇ ಎತ್ತನ ಹಿಂಗಲ್ನ ದೇವನ ನಮ್ಮ ಮಲ್ಪುನ ಬೇಲೆ ನಿಯತ್ತನ ಮಾಡ್ತಾನ ಇನ್ನು ಶೋಕುಡೆ ಮಾಡ್ತಾನ ಪೊರ್ಲೋಡೆ ಮಾಡ್ತಾನ ದೇವರನ ಪ್ರತಿಫಲ ಉಂಟು ಬಂಡದ ಹಿಂಗೆ ದೇವರನ ಪ್ರತಿಫಲ ಓದಿಕೊಂಡು ಬಂಡ ಈ 11 ಕಂಟ್ರಿ ಅದು ಅವನುಂಡ ನನ್ನ ಕೂಡ ಏತ್ ಆಡಪ್ ಅವನುಂಡ. ಸೊ ಅಕಲ್ನ ರಿವ್ಯೂಸ್ ಅಕಲ್ ಪನ್ಪುನ ಪಾತ್ರೆಗೆ ನಾನು ಎಂಗ್ಲೆ ಅವೇ ಮಲ್ಲ ಸಕ್ಸಸ್ ಸಿಕ್ಕದ ಆತಂಡೆ ಅಂಚಾದ ಪುನಗ ಈ ಫಿಲ್ಮು 100% ಜನಗಳಿಗೆ ರೀಚ್ ಆತಂಡು. ಬಟ್ ಒಲಾ ಒಂಜಿ ಕೊಟ್ಟು ಮೂಲೆಗೆ ರೀಚ್ ಮಲ್ಪಾರ ಆಯ್ಜಿಂದ ನನ್ನಲ್ಲ ಪ್ರಯತ್ನ ಇಂಕಲು ಆ ಒಂದು ನಿರಂತರ ಪ್ರಯತ್ನ ಒಂದು ರೀಚ್ ಆಯ್ಜಿಂದ ನೇನು ಮುಟ್ಟವನ ಕೆಲಸ ನಿಖಿಲದ ಖಂಡಿತ ಹಾಕೊಂಡು ದೇವಣ್ಣ ನಿಖಿಲ್ಲ 20ನೇ ತಾರೀಕಿಗೆ ತೂವರಲ್ಲಾರೆ ಎದ್ಬೇಕ ಖಂಡಿತ ಹಾಕೊಂಡು ಈ ಪಿಕ್ಚರ್ ಮಾತ್ರ ಥಿಯೇಟರ್ಲ ಬೂರೊಂದುಂಡು. ಇನ್ನು ಚಿತ್ರದ ನಾಯಕ ವಿನೀತ್ ಕುಮಾರ್ ಮಾತನಾಡಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅದರ ಹಿಂದಿನ ಶ್ರಮ ಬಹಳ ದೊಡ್ಡದು. ರಾಜ್ ಸೌಂಡ್ಸ್ ಅಂಡ್ ಲೈಟ್ ಸಿನಿಮಾದ ಹಿಂದೆಯೂ ತಂಡದ ಎಲ್ಲರ ಪರಿಶ್ರಮ ಅಡಗಿದೆ. ಮಾರ್ಕೆಟ್ ಚಿಕ್ಕದಾದರೂ ಚಿತ್ರ ಈಗಾಗಲೇ ವಿಶ್ವದಾದ್ಯಂತ ಪಸರಿಸಿದೆ. ವಿದೇಶದಲ್ಲಿ 1000ಕ್ಕಿಂತಲೂ ಮಿಕ್ಕ ತುಳು ಚಿತ್ರ ಪ್ರೇಮಿಗಳು ಪ್ರೀಮಿಯರ್ ಶೋವನ್ನು ನೋಡಿದ್ದಾರೆ. ಇದು ತುಳು ಚಿತ್ರರಂಗಕ್ಕೆ ಸಂತೋಷದ ವಿಚಾರ ಅಂತ ಹೇಳಿದರು. ನಮ್ಮ ಸಿನಿಮಾದ ಬಗ್ಗೆ ಕಂಪ್ಲೀಟ್ ನಮ್ಮ ಸಿನಿಮಾದಾದ ಎಂಚಿನ ಬಂದು ಐತ ಬಗ್ಗೆ ನಮ್ಮ ದೀದಿಜ್ಜಾಂಡ್ ಬಟ್ ಇನಿ ಈತ ದಾಯೆ ನಿಕಲು ಈತ ಜನ ತೂವೊಂದುಲ್ಲಾರನ್ ಬಂದಾಗ ಈ ಪ್ರೆಸ್ ಮೀಟ್ ಇಡು ಅದನ್ನು ಬಂದಾಗ ಒಂಜಿ ನಮ್ಮ ಭಾಷೆದ ಮೆತ್ತು ಉಪ್ಪುನಂಚಿನ ಈ ಒಂಜಿ ಎಲ್ಲಿಯ ಮಾರ್ಕೆಟ್ ಉಪ್ಪುನಂಚಿನ ಈ ಒಂಜಿ ಸಿನಿಮಾ ತುಳುತ ಅಂಚ ಅದೊಂದು ವರ್ಲ್ಡ್ ಒಂಜಿ ಸುತ್ತುದು ಬತ್ತನಂದು ಪನ್ನಗ ನೆತ್ತ ಪಿರೌಡು ಬೆನ್ಪು ನಕುಲು ಏರುಲ್ಲೇರ. ಸೊ ಅಕುಲು ಮಸ್ತ್ ಜನ ಉಲ್ಲೇರು. ಸೊ ಅಂಚ ಅದೊಂದು ಎಂಕಲ ಇಡೀ ತಂಡ ನೆತ್ತ ಪಿರೌಡು ರಾತ್ರಿ ಪಗೆಲು ಬೆಂದದು ಅದೇ ಬಂದಾಗ USA ದಕಂಡ ಕೋಆರ್ಡಿನೇಟ್ ಮಲ್ಪೇರೆ ರಾತ್ರಿ 2-3 ಗಂಟೆ ಮುಟ್ಟ ಕುಲ್ಲೋಡು, UK ದಕಂಡ ಕೋಆರ್ಡಿನೇಟ್ ಮಲ್ಪೇರೆ 2-3 ಗಂಟೆ ಕೊರಡು. ಆ ಜಾಂಬಿಯಾ ಬೊಕ ಅಂಚಿನ ಕಂಟ್ರಿ ಪೂರ ಒಂಜಿ 4 ಗಂಟೆ ಡಿಫರೆನ್ಸ್ ಉಪ್ಪು ನಂಚಿನ ಕಂಟ್ರಿ ಅಕ್ಲೆ ಬೋಡಿತಿನಂಚಿನ ಪೋಸ್ಟರ್ ಅಕ್ಲೆ ಬೋಡಿತಿನಂಚಿನ ಪ್ರಿಂಟ್ ಅಕ್ಲೆಗೆ ಸ್ಟ್ಯಾಂಡೀಸ್ ಅದು ಎಂಚಿನಲ್ಲ ವಾ ವಿಷಯ ಇಡಿತ್ತನಲ್ಲ ಮಸ್ತ್ ಒಂಜಿ ಬ್ಯಾಕ್ ಎಂಡ್ ಟೀಮ್ ವರ್ಕ್ ಮಲ್ಪೋಡು ಒಂದಿತ್ತು ನಿಜದಿಂದಾಂಡ ಆ ಬಿದೈ ಊರುಡು ಆತ ಒಂಜಿ ಎಡ್ಡೆಡ್ ಆ ಪೊರ್ಲುಡು ವರ್ಲ್ಡ್ ಪ್ರೀಮಿಯರ್ ನಡತಂದು. ಸೊ ಅಂಚಾದ ಎಂಗುಲು ಅಕ್ಲೆಲ್ಲ ಇನಿ ಮಾತ ಪ್ರೆಸ್ ಮೀಟ್ ಕುಲ್ಲದ.
ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ರಾಹುಲ್ ಅಮೀನ್, ನಿರ್ಮಾಪಕ ಜಿತೇಶ್, ಉಪನಿರ್ಮಾಪಕರಾದ ಅಶೋಕ್ ಕುಮಾರ್, ಸುಹಾನ್ ಪ್ರಸಾದ್, ನಿತಿನ್ ರಾಜ್ ಶೆಟ್ಟಿ, ನಟಿ ಚೈತ್ರಾ ಶೆಟ್ಟಿ ಸೇರಿದಂತೆ ತಂಡದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು.